ಜೊತೆಗೆ ದಾಸ, ಕಲಾಸಿಪಾಳ್ಯ, ಶಾಸ್ತ್ರಿ, ಸುಂಟರಗಾಳಿ ಸೇರಿದಂತೆ ಒಂದಿಷ್ಟು ಬ್ಯಾಕ್ ಟು ಬ್ಯಾಕ್ ಮಾಸ್ ಚಿತ್ರಗಳಿಂದ ಡಿ ಬಾಸ್ ಮಾಸ್ಟರ್ ಅನ್ನು ಪಟ್ಟಕ್ಕೆ ಏರಿದ್ರು. ಸುಂಟರಗಾಳಿಯ ಬಳಿಕ ಡಿ ಬಾಸ್ ಬಣ್ಣ ಹಚ್ಚು ಮುಂದಿನ ಚಿತ್ರ ಯಾವುದು ಅಂದಾಗ ದತ್ತ ತೆರೆ ಕಾಣಲು ಸಜ್ಜಾಗಿ ನಿಂತಿತ್ತು. ಆದಾಗಲೇ ತೆರೆ ಕಂಡ ಬ್ಯಾಕ್ ಟು ಬ್ಯಾಕ್ ಮಾಸ್ ಚಿತ್ರಗಳಿಂದಾಗಿ ದತ್ತ ಚಿತ್ರದ ಬಗ್ಗೆ ಒಂದಿಷ್ಟು ನಿರೀಕ್ಷೆಗಳು ಹೆಚ್ಚಾಗಿಯೇ ಇತ್ತು. ಅದಕ್ಕೂ ಮಿಗಿಲಾಗಿ ದತ್ತ ತೆರೆ ಕಾಣೋ ಹಿಂದೆ ಸುಂಟರಗಾಳಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿರೋದ್ರಿಂದ ಈ ಚಿತ್ರದ ಬಗ್ಗೆ ಸಿಕ್ಕಾಪಟ್ಟೆ ಮಾತುಗಳು ಕೇಳಿ ಬಂದಿದ್ದವು. ಆದರೆ ಬಿಡುಗಡೆಯ ಬಳಿಕ ದತ್ತ ಏನಾಯ್ತು ಅನ್ನೋದೇ ಇಂಟ್ರೆಸ್ಟಿಂಗ್ ವಿಚಾರ. ಅದು ಜೂನ್ 8, 2006 ಅಂದು ದರ್ಶನ್ ಅಭಿನಯದ 22ನೇ ಚಿತ್ರ ದತ್ತ ತೆರೆಗೆ ಅಪ್ಪಳಿಸಿತ್ತು. ಗಾಂಧಿನಗರದ ಮುಖ್ಯ ಚಿತ್ರಮಂದಿರಗಳಲ್ಲಿ ಒಂದಾದ ಮೆಜೆಸ್ಟಿಕ್ ಸೇರಿದಂತೆ ರಾಜ್ಯಾದ್ಯಂತ ಬಿಗ್ ಓಪನಿಂಗ್ ಸಿಕ್ಕಿತ್ತು. ಆದರೆ ಆ ಬಳಿಕ ಅದೇನಾಯಿತು? ಸುಂಟರಗಾಳಿಯ ರೀತಿ ಬ್ಲಾಕ್ ಬಸ್ಟರ್ ಅನ್ನು ಪಟ್ಟಕ್ಕೇರಲು ಸಾಧ್ಯವಾಗದೆ ಆವರೇಜ್ ಚಿತ್ರ ಅನ್ನೋ ಪಟ್ಟ ದತ್ತನಿಗೆ ಸಿಕ್ಕಿತು. ಆದರೂ ಗಾಂಧಿನಗರದ ಮೇನ್ ಥಿಯೇಟರ್ ಜೊತೆಗೆ ಮೈಸೂರು, ಹುಬ್ಬಳ್ಳಿ, ಮಂಗಳೂರು ಸೇರಿದಂತೆ ಒಂದಿಷ್ಟು ಚಿತ್ರಮಂದಿರಗಳಲ್ಲಿ 75ನೇ ದಿನಗಳನ್ನು ಪೂರೈಸಿತು. ಅಂದು ರೀಲ್ ಆಗಿದ್ದರಿಂದ ಮತ್ತೆ ಬೇರೆ ಬೇರೆ ಚಿತ್ರಮಂದಿರಗಳಲ್ಲಿ ರೀಪ್ಲೇಸ್ ಆಗ್ತಿತ್ತು. ಹಾಗಾದ್ರೆ ಚಿತ್ರ ಹೇಗಿತ್ತು? ಜನರು ಚಿತ್ರವನ್ನು ಹೇಗೆ ಎಂಜಾಯ್ ಮಾಡಿದ್ರು? ಉತ್ತರ ಮುಂದಿದೆ ನೋಡಿ. ದರ್ಶನ್ ಚಿತ್ರಗಳ ಪೈಕಿ ಅದುವರೆಗೆ ತೆರೆ ಕಂಡ ಅದೆಷ್ಟೋ ಚಿತ್ರಗಳಲ್ಲಿ ದತ್ತ ಡಿಫರೆಂಟ್ ಚಿತ್ರ. ಮೊದಲಾರ್ಧದಲ್ಲಿ ಪ್ರೇಕ್ಷಕರಿಗೆ ಕಾಮಿಡಿಯ ಟಾನಿಕ್ ನೀಡಿದ್ರೆ, ದ್ವಿತೀಯಾರ್ಧದಲ್ಲಿ ಕಾಮಿಡಿ, ಸೆಂಟಿಮೆಂಟ್, ಮಾಸ್ ಇವೆಲ್ಲವೂ ಜೊತೆಯಾಗಿ ಸಾಗುತ್ತೆ. ಹಾಗಂತ ಸಂಗೀತ ವರ್ಕೌಟ್ ಮಾಡಿಲ್ವಾ ಅಂದ್ರೆ RP ಪಟ್ನಾಯಕ್ ಅವರ ಮುದ ನೀಡುವ ಸಂಗೀತ ಚಿತ್ರರಸಿಕರನ್ನು ಮನಸೂರೆಗೊಳಿಸಿತ್ತು. ಮೊಟ್ಟ ಮೊದಲ ಬಾರಿಗೆ ಕಳ್ಳನಾಗಿ ಕಾಣಿಸಿಕೊಂಡ ಡಿ ಬಾಸ್ ಸಖತ್ ಕಾಮಿಡಿಯ ಕೇಕ್ ಕೊಟ್ರು. ಇದಕ್ಕೆ ಕೋಮಲ್ ಅವರ ಸಾಥ್ ಮತ್ತಷ್ಟು ಹೊಟ್ಟೆ ಹುಣ್ಣಾಗುವಂತೆ ಮಾಡಿತ್ತು. ಇವರಿಬ್ಬರ ಕಾಂಬಿನೇಷನ್ ನ ಹಾಸ್ಯವಂತೂ ಚಿತ್ರಮಂದಿರದಲ್ಲಿ ವಿಜಿಲ್ ಮೇಲೆ ವಿಜಿಲ್ ಬೀಳುವಂತೆ ಮಾಡಿತ್ತು. ಒಂದು ದೃಶ್ಯದಲ್ಲಿ ಬುಲೆಟ್ ಪ್ರಕಾಶ್ ಕೂಡ ಎಂಟ್ರಿ ಕೊಟ್ಟು ನಗುವಿನ ಕಡಲಲ್ಲಿ ತೇಲಿಸಿದ್ರು. ಮತ್ತೊಂದು ಇಂಟ್ರೆಸ್ಟಿಂಗ್ ಅಂದ್ರೆ ದತ್ತ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಡಿ ಬಾಸ್ ಜೊತೆ ಮೊಟ್ಟ ಮೊದಲ ಬಾರಿಗೆ ಸ್ಕ್ರೀನ್ ಶೇರ್ ಮಾಡಿಕೊಂಡ್ರು. ಅದೇ ರೀತಿ ಕೀರ್ತಿ ಚಾವ್ಲಾ ಕೂಡ ಮೊಟ್ಟ ಮೊದಲ ಬಾರಿಗೆ ಡಿ ಬಾಸ್ ಜೊತೆ ಬಣ್ಣ ಹಚ್ಚಿದ್ರು. ಉಳಿದಂತೆ ಶ್ರೀನಾಥ್, ಅವಿನಾಶ್, ವಿನಯ್ ಪ್ರಸಾದ್ ಚಿತ್ರದ ಹೈಲೈಟ್ ಪಾತ್ರದಲ್ಲಿ ಕಾಣಿಸಿಕೊಂಡ್ರು. ಅನಾಥರಾದ ದರ್ಶನ್ ಮತ್ತು ಕೋಮಲ್ ಯಾವ ರೀತಿ ಕದೀತಾರೆ? ನಾಯಕಿಯ ಮನೆಗೆ ಕದಿಯೋಕೆ ಹೋಗಿ ನಾಯಕಿ ರಮ್ಯ ಮೇಲೆ ದತ್ತನಿಗೆ ಹೇಗೆ ಲವ್ ಆಗುತ್ತೆ? ಅಲ್ಲಿ ಸಿಕ್ಕಿರೋ ಡೈರಿಯಲ್ಲಿ ಬರೆದಂತೆ ಲವ್ಗೋಸ್ಕರ ದತ್ತ ಯಾವ ರೀತಿ ನಾಟಕ ಆಡ್ತಾನೆ? ಇನ್ನೊಂದು ಟ್ರ್ಯಾಕಿನಲ್ಲಿ ಫ್ಯಾಮಿಲಿ, ಸೇಡು, ಇದಕ್ಕೆ ಅಮಾಯಕ ದತ್ತನನ್ನು ಹೇಗೆ ಬಲಿಪಶು ಮಾಡ್ತಾರೆ? ಇದುವೇ ಚಿತ್ರದ ಸ್ಟೋರಿ ಹೈಲೈಟ್ಸ್. ಆದ್ರೆ ಅದಾಗ್ಲೇ ದರ್ಶನ್ ಅನ್ನು ಮಾಸ್ ಇಮೇಜ್ ನಲ್ಲಿ ನೋಡ್ತಾ ಬಂದಿರೋ ಪ್ರೇಕ್ಷಕನಿಗೆ ಡಿ ಬಾಸ್ ನ ಹಾಸ್ಯ ಇಷ್ಟವಾಗಿದ್ರು ಕೈ ಹಿಡಿಯಲಿಲ್ಲ. ಆದ್ರೂ 75ನೇ ದಿನಗಳ ಗಡಿಯನ್ನು ದತ್ತ ದಾಟಿದ್ದ. ಆವರೇಜ್ ಪ್ರದರ್ಶನದಲ್ಲಿ ಹಾಕಿರೋ ಬಂಡವಾಳಕ್ಕೆ ಮೋಸ ಆಗಿಲ್ಲ. ಅಂದಿನ ವಿಚಾರ ಅದೇನೇ ಇರ್ಲಿ, ಇದೀಗ ಕಿರುತೆರೆಯಲ್ಲಿ ದತ್ತ ಪ್ರದರ್ಶನವಾದಾಗ ಮನೆ ಮಂದಿಯೆಲ್ಲ ಹೊಟ್ಟೆ ಹುಣ್ಣಾಗುವಂತೆ ನಕ್ಕು ಸಂತೋಷ ಪಡ್ತಾರೆ ಎನ್ನುವುದಂತೂ ಸುಳ್ಳಲ್ಲ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಿನಿ ಕೆರಿಯರ್ನಲ್ಲಿ ಒಂದಿಷ್ಟು ಟೀಕೆಗೆ ಒಳಗಾದ ಚಿತ್ರ ಅಂದ್ರೆ ಅದು ಅರ್ಜುನ್. ಕೋವೈ ಸರಳ ಅವರ ಓವರ್ ಆಕ್ಟಿಂಗ್ ಹಾಗೆ ಚಿತ್ರದಲ್ಲಿನ ಒಂದಿಷ್ಟು ಓವರ್ ಬಿಲ್ಡಪ್ ಅರ್ಜುನಿಗೆ ಮುಳುವಾಗಿತ್ತು. ಒಟ್ಟಿನಲ್ಲಿ ಗೆದ್ದು ಬೀಗಬೇಕಾಗಿದ್ದ ಒಂದು ಉತ್ತಮ ಕತೆ ಕಳಪೆ ಚಿತ್ರಕಥೆಯಿಂದಾಗಿ ಆವರೇಜ್ ಹಿಟ್ಟಾಗಿರುವುದು ದುರಂತವೇ ಸರಿ. ಎಸ್, ಅದು ಆಗಸ್ಟ್ 16, 2008 ಗಾಂಧಿನಗರದ ನರ್ತಕಿ, ಮಂಗಳೂರಿನ ರೂಪವಾಣಿ ಚಿತ್ರಮಂದಿರ ಸೇರಿದಂತೆ ರಾಜ್ಯದ ನಾನಾ ಸೆಂಟರ್ಗಳಲ್ಲೂ ಅರ್ಜುನ್ ತೆರೆ ಕಂಡಿತ್ತು. ಆರಂಭದಲ್ಲಿ ಅದ್ಭುತವಾದ ರೆಸ್ಪಾನ್ಸ್ ಪಡೆದುಕೊಂಡಿದ್ದ ಅರ್ಜುನ್ ಆ ಬಳಿಕ ಒಂದಿಷ್ಟು ಟೀಕೆಗಳನ್ನು ಎದುರಿಸುವಂತಾಯಿತು. ಚಿತ್ರದ ಆರಂಭದಲ್ಲಿ ಅನಂತನಾಗ್ ಅವರ ಕನಸಿನಲ್ಲಿ ಪಿಸ್ತೂಲಿನ ಬುಲೆಟ್ ಅನ್ನು ಜಗಿದು ಉಗಿಯುವ ದೃಶ್ಯ, ಆ ಬಳಿಕ ನಿರ್ದೇಶಕ ಸಾಹುರ ಶಿಂದೆಗೆ ನೀಡಿರೋ ಬಿಲ್ಡಪ್, ಹಾಗೆ ಕರೆಂಟ್ ವೈರ್ ಅನ್ನು ಕಿತ್ತು ಮೈ ಮೇಲೆ ಕರೆಂಟ್ ಬಿಟ್ಟು ಟ್ರಾನ್ಸ್ಫಾರ್ಮ್ ಅನ್ನು ಬ್ಲಾಸ್ಟ್ ಮಾಡೋ ಡಿ ಬಾಸ್ ನ ದೃಶ್ಯವಂತೂ ತೆಲುಗು ಚಿತ್ರದ ಛಾಯೆಯನ್ನು ಹೊಂದಿತು. ಹೀಗಾಗಿ ಚಿತ್ರದ ಬಗೆಗೆ ಒಂದಿಷ್ಟು ಟೀಕೆಗಳು ಹರಿದಾಡಿದವು. ಇವೆಲ್ಲದಕ್ಕಿಂತ ಹೆಚ್ಚಾಗಿ ಕೋವೈ ಸರಳ ಅವರ ಅಭಿನಯವಂತೂ ವಾಕರಿಕೆ ತರುವಂತಿತ್ತು. ಅದಂತೂ ಕೆಟ್ಟದಾದ ಅಭಿನಯ.
ಇನ್ನು ಅರ್ಜುನ್ ತಾಯಿ ಪಾತ್ರದಲ್ಲಿ ಕಾಣಿಸಿಕೊಂಡ ಊರ್ವಶಿಯವರ ಅಭಿನಯ ಕೂಡ ಅಷ್ಟಕ್ಕಷ್ಟೇ. ಹರಿಕೃಷ್ಣ ಅವರ ಸಂಗೀತವಂತೂ ಅತ್ಯದ್ಭುತ. ಹಾಡುಗಳಂತೂ ಸುಮಧುರವಾಗಿ ಮೂಡಿಬಂದಿದ್ದು ಮಾತ್ರವಲ್ಲದೆ ಚಿತ್ರದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ತುಂಬಾನೇ ಶ್ರೀಮಂತಿಕೆಯಿಂದ ಕೂಡಿತ್ತು. ಹಾಗೆ ಸಾಹಸ ನಿರ್ದೇಶಕ ರವಿವರ್ಮ ಅವರ 100ನೇ ಚಿತ್ರ ಇದಾಗಿದೆ. ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಜಯಣ್ಣ ಭೋಗೇಂದ್ರ ನಿರ್ಮಾಣದ ಮೊದಲ ಸಿನಿಮಾನೇ ಅರ್ಜುನ್. ಇವರಿಬ್ರು ಶಶಿಕಲಾ ನರೇಂದ್ರನಾಥ್ ಹಾಗೂ ಮೋಹನ್ ಕುಮಾರ್ ಜೊತೆ ಸೇರಿ ನಿರ್ಮಿಸಿದ ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ತಕ್ಕ ಮಟ್ಟಿಗೆ ಸದ್ದು ಮಾಡಿತ್ತು. ಚಿತ್ರದಲ್ಲಿ IPS ಪಾತ್ರದಲ್ಲಿ ಕಾಣಿಸಿಕೊಂಡ ಡಿ ಬಾಸ್ ಅವರ ಅಭಿನಯದ ಬಗ್ಗೆ ಹೇಳಬೇಕಾಗಿಲ್ಲ. ಖಡಕ್ ಲುಕ್ ಫಿಟ್ನೆಸ್ ಆಗಿ ಡಿ ಬಾಸ್ ಚಿತ್ರದಲ್ಲಿ ಮಿಂಚಿದ್ರು. ಅನಂತನಾಗ್ ಅವರ ಪಾತ್ರವು ಅತ್ಯಮೋಘ. ವಿಲನ್ ಪಾತ್ರದಲ್ಲಿ ಅಬ್ಬರಿಸಿದ ಸುಮಾನ್ ಅವರ ಬಗ್ಗೆ ಹೆಚ್ಚಾಗಿ ಹೇಳೋ ಅವಶ್ಯಕತೆನೇ ಇಲ್ಲ. ಗಂಡ ಹೆಂಡತಿ ಖ್ಯಾತಿಯ ಸಂಜನಾ ಒಂದೆರಡು ಲೈನ್ ಸಂಭಾಷಣೆಯ ಜೊತೆಗೆ ಒಂದು ಹಾಡಿಗೆ ಕುಣಿದು ಹಾಗೆ ಹೋಗ್ತಾರೆ. ಇನ್ನು ಚಿತ್ರದ ನಾಯಕಿ ದರ್ಶನ್ಗೆ ಯಾಕೋ ಸೂಟೇ ಆಗಿಲ್ಲ. ಆ ತನಕ ತಮಿಳು ತೆಲುಗು ಚಿತ್ರಗಳಲ್ಲಿ ಅಭಿನಯಿಸುತ್ತಿದ್ದ ಮೀರಾ ಚೋಪ್ರಾನನ್ನು ಮೊಟ್ಟ ಮೊದಲ ಬಾರಿಗೆ ಈ ಚಿತ್ರದ ಮೂಲಕ ಚಂದನವನಕ್ಕೆ ಕರೆತಂದ್ರು. ಆದ್ರೆ ಮೀರಾ ಅವರ ಅಭಿನಯ ಓಕೆಯಾಗಿದ್ರು ಡಿ ಬಾಸ್ಗೆ ಅವರು ಸೂಟೇ ಆಗಿಲ್ಲ ಅನ್ನೋದು ಒಂದಿಷ್ಟು ಮಂದಿಯ ಅಭಿಪ್ರಾಯ. ಮುಖ್ಯ ಚಿತ್ರಮಂದಿರ ನರ್ತಕಿಯಲ್ಲಿ 7 ವಾರ, ಅದರ ಕೆಳ ಅಂತಸ್ತಿನಲ್ಲಿರೋ ಸ್ವಪ್ನದಲ್ಲಿ 1 ವಾರ, ಒಟ್ಟು 56 ದಿನಗಳನ್ನು ಗಾಂಧಿನಗರದಲ್ಲಿ ಪೂರೈಸಿತು ಅರ್ಜುನ್. ಇತ್ತ ಮಂಗಳೂರಿನ ರೂಪವಾಣಿಯಲ್ಲೂ 8 ವಾರಗಳನ್ನು ಅರ್ಜುನ್ ಪೂರೈಸಿ ಅದೇ ರೀಲು ಪುತ್ತೂರಿನ ಮಯೂರ ಚಿತ್ರಮಂದಿರಕ್ಕೆ ಬಂತು. ಅಲ್ಲೂ 3-4 ವಾರಗಳನ್ನು ಅರ್ಜುನ್ ಪೂರೈಸಿದ. ಮೊದಲ ದಿನವಂತೂ ಹಬ್ಬದ ವಾತಾವರಣವೇ ನಿರ್ಮಾಣವಾಗಿತ್ತು. ಹೌಸ್ಫುಲ್ ಬೋರ್ಡ್ ಗೇಟಿನ ಮುಂದೆ ರಾರಾಜಿಸಿತು. ಅದೇನೇ ಇರಲಿ, ಅತಿಯಾದ ವೈಭವೀಕರಣದಿಂದ ಒಂದಿಷ್ಟು ಟೀಕೆಗಳು ಬಂದರೂ ಚಿತ್ರವಂತೂ ಕಳಪೆಯಾಗಿರಲಿಲ್ಲ. ಮೊದಲೇ ಹೇಳಿದಂತೆ ಅತ್ಯುತ್ತಮ ಹಿನ್ನೆಲೆ ಸಂಗೀತ ಚಿತ್ರವನ್ನು ಶ್ರೀಮಂತಿಕೆಯಿಂದ ಕೂಡುವಂತೆ ಮಾಡಿತ್ತು. ಆದರೆ ಈ ಚಿತ್ರಕಥೆಯನ್ನು ಮತ್ತಷ್ಟು ಪಕ್ವವಾಗಿ ಮಾಡ್ತಿದ್ರೆ ಚಿತ್ರದ ಲೆವೆಲೇ ಬೇರೆ ಇರ್ತಿತ್ತು ಅನ್ನೋದನ್ನು ಅಲ್ಲಗೆಳೆಯುವಂತಿಲ್ಲ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.